ನಮಸ್ಕಾರ ವೀಕ್ಷಕರೇ. ಇಲಿ ಮತ್ತು ಹಾವಿನ ಜನ್ಮಶತ್ರುತ್ವದ ಕಥೆ ನಿಮ್ಗೆ ಗೊತ್ತೇ ಇದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇಲಿ ಹಿಡಿಯೋಕೆ ಹೋದ ಹಾವೊಂದು ತಾನೇ ಹೋಗಿ ಕಾರಿನೊಳಗೆ ಲಾಕ್ ಆಗಿರೋ ವಿಚಿತ್ರ ಘಟನೆ ನಡೆದಿದೆ. ಕಾರಿನ ಮಾಲೀಕರಿಗೆ ಗೊತ್ತೇ ಇಲ್ಲದೆ ಹಾವು ಕಾರಿನಲ್ಲೇ ಕುಳಿತು ಪುತ್ತೂರು ಪೇಟೆ ಸವಾರಿ ಮಾಡಿದೆ. ಅಷ್ಟಕ್ಕೂ ಏನಿದು ರೋಚಕ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಪುತ್ತೂರು ಸಿಟಿಯ ನಿವಾಸಿಯೊಬ್ಬರು ತಮ್ಮ ಕಾರನ್ನ ಮನೆಯ ಶೆಡ್ನಲ್ಲಿ ಪಾರ್ಕ್ ಮಾಡಿದ್ರು. ಆ ಟೈಮಲ್ಲಿ ಕಾರಿನ ಕೆಳಗೆ ಇಲಿ ಓಡಾಡೋದನ್ನ ನೋಡಿ ಅದನ್ನ ತಿನ್ನೋಕೆ ಹಾವೊಂದು ಕಾರಿನ ಅಡಿಭಾಗಕ್ಕೆ ನುಗ್ಗಿದೆ. ಅಷ್ಟೇ ಅಲ್ಲ, ಕಾರಿನ ಕೆಳಗಿರೋ ಒಂದು ಸಣ್ಣ ಹೋಲ್ ರಂಧ್ಲ ಒಳಗೆ ನುಗ್ಗಿ ಇಲಿಯನ್ನ ಬೇಟೆಯಾಡಿದೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇಲಿಯನ್ನ ತಿಂದ ಮೇಲೆ ಹಾವಿನ ಹೊಟ್ಟೆ ದಪ್ಪಗಾಗಿ ಬಂದ ದಾರಿಯಲ್ಲೇ ವಾಪಸ್ ಹೋಗೋಕೆ ಅದಕ್ಕೆ ಸಾಧ್ಯವಾಗಿಲ್ಲ. ಇತ್ತ ಕಾರಿನ ಒಳಗಡೆ ಹಾವಿರೋ ವಿಷಯ ಗೊತ್ತಿಲ್ಲದ ಮಾಲೀಕರು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಪುತ್ತೂರು ಮಾರ್ಕೆಟ್ಗೆ ಬಂದಿದ್ದಾರೆ. ಪೇಟೆಯಲ್ಲಿ ಕಾರನ್ನ ನಿಲ್ಲಿಸಿದಾಗ ಅಲ್ಲಿ ನಿಂತಿದ್ದ ಒಬ್ಬರು ಕಾರಿನ ಕೆಳಗೆ ಹಾವು ನೇತಾಡ್ತಾ ಇರೋದನ್ನ ನೋಡಿ ಶಾಕ್ ಆಗಿ ಮಾಲೀಕರಿಗೆ ಹೇಳಿದ್ದಾರೆ. ತಕ್ಷಣ ಜನರೆಲ್ಲ ಸೇರಿ ಹಾವನ್ನ ಹೊರಗೆ ಎಳೆಯೋಕೆ ಟ್ರೈ ಮಾಡಿದ್ರು, ಅದು ಬರ್ಲೇ ಇಲ್ಲ. ಕೊನೆಗೆ ವಿಷಯ ತಿಳಿದು ಸ್ಪಾಟ್ಗೆ ಬಂದ ಉರಗ ತಜ್ಞರು ಭಾರೀ ಹರಸಾಹಸ ಪಟ್ಟಿದ್ದಾರೆ. ಹಾವಿಗ ಎಲ್ಲೂ ಪೆಟ್ಟಾಗದ ಹಾಗೆ ಕಾರಿನ ಒಳಗಡೆಯಿಂದ ಅತ್ಯಂತ ಜಾಣ್ಮೆಯಿಂದ ಹಾವನ್ನ ರೆಸ್ಕ್ಯೂ ಮಾಡಿ ಹೊರಗೆ ತಂದಿದ್ದಾರೆ. ಆಮೇಲೆ ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ. ವೀಕ್ಷಕರೇ, ನಿಮ್ಮ ಕಾರುಗರನ್ನು ಶೆಡ್ನಲ್ಲಿ ನಿಲ್ಲಿಸುವಾಗ ಸ್ವಲ್ಪ ನೋಡಿ ನಿಲ್ಲಿಸಿ. ಯಾಕಂದ್ರೆ ನಿಮ್ಮ ಕಾರಿನಲ್ಲೂ ಇಂತಹ ಸೈಲೆಂಟ್ ಗೆಸ್ಟ್ ಇರಬಹುದು. ಈ ವಿಚಿತ್ರ ಘಟನೆಯ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ. ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.